ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ ನಡೀತಾ ಇದೆ. ಸೊ ಇವತ್ತು ಕಡೆಯ ವಾರ, ಇದರ ನಂತರ ಇರೋದು ಫಿನಾಲೆ. ಸೊ ಕಡೆಯ ವಾರದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಮಾಸ್ಟರ್ ಜೊತೆಗೆ ಅವರ ಕಂಟೆಸ್ಟೆಂಟ್ಗಳು ಫಿನಾಲೆಗೆ ಹೋಗೋದಕ್ಕೆ ಅವರ ಮಾಸ್ಟರ್ನೇ ಕರ್ಕೊಂಡು ಬಂದು 3 ವಾರಗಳ ಕಾಲ ಕರ್ನಾಟಕವನ್ನು ಎಂಟರ್ಟೈನ್ ಮಾಡಿದ್ದಾರೆ. ಈ ವಾರ ಮತ್ತೆ ಅವರು ನಮ್ಮ ಕಂಟೆಸ್ಟೆಂಟ್ ಜೊತೆಗೆ ಬರ್ತಾರೆ, ನಮ್ಮ ಕರ್ನಾಟಕವನ್ನು ಎಂಟರ್ಟೈನ್ ಮಾಡ್ತಾರೆ. ಆದರೆ ಈ ಎಂಟರ್ಟೈನ್ಗಳ ನಡುವೆ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಆ ಜಡ್ಜ್ಮೆಂಟನ್ನು ಮಾಡೋದಕ್ಕೆ ನಮ್ಮ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ತ್ರಿಮೂರ್ತಿಗಳನ್ನು 3 ರತ್ನಗಳನ್ನು ಸ್ವಾಗತಿಸಿಕೊಳ್ಬೇಕಿದೆ. ಎಸ್, ಸೊ ಮೊದಲನೇದಾಗಿ ಕಾರ್ಯಕ್ರಮದ ನಮ್ಮ ತೀರ್ಪುಗಾರರಾಗಿರುವಂತಹ ಸುಮಿತ್ ಅಮೀನ್ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ಬೇಬಿ ಡಾಲ್ ಸಾಕ್ಷಿ ಮೇಡಮ್ ಸ್ವಾಗತ, ಸುಸ್ವಾಗತ. ಹಾಗೇನೆ ನಮ್ಮ ಇನ್ನೋರ್ವ ಜಡ್ಜ್ ದಾಟ್ ಈಸ್ ಸೂರಜ್ ಸನಿಲ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಜಡ್ಜಸ್ ರೆಡಿ, ನಾವು ರೆಡಿ, ನೀವು ರೆಡಿ, ಕರ್ನಾಟಕ ಕೂಡ ರೆಡಿ ಆಗಿದೆ. ಇದು ಸ್ಪಂದನ ವಾಹಿನಿ ಹಾಗೆ ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಮೂಡಬಿದ್ರೆ ಅರ್ಪಿಸುವಂತಹ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಸೆಮಿ ಫಿನಾಲೆ ಜೊತೆಗೆ ಕಡೆಯ ವಾರ. ಈ ವಾರ ಆದಮೇಲೆ ನಮ್ಮ ಫೈನಲಿಸ್ಟ್ ಯಾರು ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಇವತ್ತಿನ ಕಡೆಯ ವಾರದ ಮೊದಲನೇ ಸ್ಪರ್ಧೆಯನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ವಿ ಹ್ಯಾವ್ ಶಾಶ್ವತ್. ಸೊ ಒಮ್ಮೆ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಶಾಶ್ವತ್. ನಿನ್ ಬಿಟ್ಟು ಬದುಕೋದು ಕಷ್ಟ ಅಂತಲ್ಲ, ಸಿಗೋದು ಇಷ್ಟ ಇಲ್ಲ. ನಿನ್ ಬಿಟ್ಟು ಬೇರೆ ಯಾರು ಸಿಗಲ್ಲ ಅಂತಲ್ಲ, ಸಿಗೋ ಯಾರು ನೀನಾಗಿರಲ್ಲ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಮನದ ಪ್ರತಿಗಲ್ಲಿಯೊಳಗು ನಿನದೆ ಮೆರವಣಿಗೆ, ಕನಸಿನ ಕುಲುಮೆಗೆ ಉಸಿರನು ಕಿಡಿಯಾರುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ತಬ್ಕೊಂಡಾಗ ಬಿಟ್ಟಂಗಾಯ್ತು, ಬಿಟ್ಟಾಗ ತಬ್ಕೊಂಡಾಗಾಯ್ತು. ಸೂರ್ಯ ತಂಪು ಕಾಣಿಸ್ತಿದ್ದ, ಚಂದ್ರ ಹೀಟಾದಂಗೆ ಕಾಣಿಸ್ತಿದ್ದ. ಒಂದು ದೊಡ್ಡ ಕತೆ, ಇನ್ನೊಂದು ದೊಡ್ಡ ಪುಟ್ ಕತೆ. ಪೆಟ್ಟಿಗೆ ಏನೇ ಕಂಡರೂ ನೀನೇ ಜ್ಞಾಪಕ, ನೀನೇ ಔಷಧಿ ನನ್ನ ಹೊಚ್ಚಿಗೆ. ತೆರೆದು ನೀನು ಮುದ್ದಾದ ಅಧ್ಯಾಯ, ಸಿಗದೇ ಇದ್ರೆ ತುಂಬಾನೇ ಅನ್ಯಾಯ. ನನ್ನಯ ನಡೆ ನುಡಿ ನಿನ್ನನೆ ಬಯಸುತ್ತಾ, ಬದಲಾಗುವುದು ಇನ್ನೂ ಖಚಿತ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಅದು ಕೂಲ್ ಆಗಿರುವಂತಹ ಪರ್ಫಾರ್ಮೆನ್ಸ್. ಈ ಒಂದು ಕೂಲ್ ಟೈಮಲ್ಲಿ ನಮಗೋಸ್ಕರ ಶಾಶ್ವತ ಅಷ್ಟೇ ಕೂಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಕೂಲ್ ಪರ್ಫಾರ್ಮೆನ್ಸ್ ನಮ್ಮ ಕೂಲ್ ಆಗಿರುವಂತಹ ಸೂರಜ್ ಸನಿಲ್ ಸರ್ ಹೇಗೆ ಇಷ್ಟ ಆಯಿತು ಅಂತ ಕೇಳುವ. ಸರ್, ಹೇಗಾಯಿತು ಪರ್ಫಾರ್ಮೆನ್ಸ್? ಹಾಯ್ ಶಾಶ್ವತ್. ಹಾಯ್ ಸರ್. ಐ ಥಿಂಕ್ ಸೆಮಿಫಿನಾಲೆ ರೌಂಡ್ 2 ಅಲ್ಲಿ ಶಾಶ್ವತ್ ಇಸ್ ಬ್ಯಾಕ್ ಅಂತ ಅನಿಸ್ತು. ಥ್ಯಾಂಕ್ ಯು ಸರ್. ಓಕೆ, ಯಾಕೆಂದರೆ ರೌಂಡ್ 1ಗಿಂತ ರೌಂಡ್ 2 ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ ಅನಿಸ್ತು ನಿಮ್ಮದು. ಆ್ಯಂಡ್ ವೆರಿ ಬ್ಯೂಟಿಫುಲ್ ಸ್ಮೈಲ್ ಇದೆ ಶಾಶ್ವತ್. ವೆರಿ ಗುಡ್, ಯು ಕ್ಯಾರಿ ಔಟ್. ಆ್ಯಂಡ್ ಕೊರಿಯೋಗ್ರಾಫರ್ ಹೆಸರು
ವಿಕಾಸ್. ಸೊ ಅವರು ತುಂಬ ಚೆನ್ನಾಗಿ ಒಳ್ಳೆ ಕೋಆರ್ಡಿನೇಟಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ, ಅದು ತುಂಬ ಖುಷಿ ಆಯಿತು. ಕಂಟೆಂಪ್ರರಿಯಲ್ಲೇ ಒಂದು ಡಿಫ್ರೆಂಟ್ ಮೂಮೆಂಟ್ಸ್ನ, ವೆರಿ ಪ್ರೊಫೆಷ್ನಲ್ ಮೂಮೆಂಟ್ಸ್ನ ಕಾಣಲಿಕ್ಕೆ ಸಿಕ್ತು. ಅದು ಒನ್ ಆಫ್ ದ ಬೆಸ್ಟ್ ಪಾರ್ಟ್. ನನಗೆ ಇಲ್ಲಿ ಏನು ಮಿಸ್ ಹೊಡಿತಂದರೆ ಶಾಶ್ವತ್ ಶುಡ್ ಸಿಂಗ್ ದ ಸಾಂಗ್. ನನಗೆ ಲಿಪ್ಸಿಂಗ್ ಇರಲಿಲ್ಲ, ಅದು ನೀನು ವರ್ಕ್ ಮಾಡಬೇಕು. ಅದಲ್ಲದೆ ನನಗೆ ಏನಂತಂದರೆ ರಿಂಗ್ ಮೂಮೆಂಟ್ನ ನೀವು ಮಾಡಿದ್ದು ತುಂಬ ಇಷ್ಟ ಆಯಿತು. ಒಂದು ರಿಂಗ್ ಮೂಮೆಂಟ್ ಒಳಗೆ ವೇವ್ಸ್ ತೊಗೊಂಡದ್ದು, ದಟ್ ಈಸ್ ಆಲ್ ವೆರಿ ಗುಡ್. ಇಟ್ಸ್ ಎ ಗುಡ್ ಪರ್ಫಾರ್ಮೆನ್ಸಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕ್ಷಿ ಮೇಡಮ್. ಶಾಶ್ವತಲ್ಲಿ ಅವನದು ಪ್ಲಸ್ ಅಂದರೆ ಅವನದು ಈ ಸ್ಟೈಲ್ ಅನಿಸುತ್ತೆ, ಡಾನ್ಸ್ ಫಾರ್ಮ್. ಸೊ ದಿಸ್ ಈಸ್ ಇಸ್ ಸ್ಟ್ರೆಂತ್ ಅನಿಸುತ್ತೆ. ಸೊ ಲಾಸ್ಟ್ ಟೈಮ್ ಅವ್ನ ಗ್ರೂಪಲ್ಲಿ ಬೇರೆ ಸ್ಟೈಲ್ ಮಾಡಿದ್ದು, ಸೊ ನಾವು ಹೇಳಿದ್ವಿ ಎಕ್ಸ್ಪ್ರೆಷನ್ ಇರಲಿಲ್ಲ ಅಂತ, ಬಟ್ ಈ ಸರಿ ಮುದ್ದಾಗಿ ಸ್ಮೈಲ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾನೆ ಶಾಶ್ವತ್ ಅಂತ. ಆ್ಯಂಡ್ ನನಗೆ ಸಾಂಗ್ ಸೆಲೆಕ್ಷನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಎಂಟೈರ್ ಥಿಂಗ್ನ. ಆ್ಯಂಡ್ ಡಿಸೈನ್ ಮಾಡಿರೋ ರೀತಿ ನನಗಿಷ್ಟ ಆಯಿತು. ಪ್ರಾಪ್ ಯುಟಿಲೈಸೇಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಬ್ಬರು ಕೂಡ ಒಳ್ಳೆ ಕೋಆರ್ಡಿನೇಷನಲ್ಲಿ ಪರ್ಫಾರ್ಮ್ ಮಾಡಿದ್ರಿ. ನನಗೆ ಜಸ್ಟ್ ದ್ಯಾಟ್ ಎಂಡಿಂಗ್ ಲಾಸ್ಟ್ ಟೈಮು ನಾನು ಹೇಳಿದ್ದೆ ಅನಿಸುತ್ತೆ ಇದನ್ನು ಮಹಾಯುದ್ಧ ಅಲ್ಲಿ, ನಿಮಗೆ ಎಂಡ್ ತುಂಬ ಅಬ್ರಪ್ಟಾಗಿ ಎಂಡ್ ಆಗ್ತಿದೆ ಸಾಂಗು. ಅಂದರೆ ಇನ್ನೂ ಇದೆಯೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಸೊ ಅದನ್ನು ನೀಟಾಗಿ ಎಂಡ್ ಮಾಡಿದಾಗ ಒಂದು ನಮಗೂ ಓಕೆ ಎಂಡ್ ಆಯಿತು ಪರ್ಫಾರ್ಮೆನ್ಸ್ ಅನ್ನೋ ಥರ ಇರುತ್ತೆ. ಸೊ ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಅದರ್ ದೆನ್ ಎವ್ರಿಥಿಂಗ್ ವಾಸ್ ಗುಡ್. ಆಲ್ ದ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸುಮಿತಾ ಮಿತ್ ಸರ್. ಶಾಶ್ವತ್, ಹಾಯ್ ಸರ್. ನಿಮ್ಮ ಸ್ಟೈಲ್ ಕಂಟೆಂಪ್ ಅಲ್ವಾ? ಅದು ಬಿಟ್ಟು ಗ್ರೂಪಲ್ಲಿ ಹಿಪ್ ಹಾಪ್ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಮಿಸ್ ಹೊಡ್ಕೊಂಡ್ರು, ಕರೆಕ್ಟ್ ಅಲ್ವಾ? ಎಸ್, ನಿಮಗೆ ಇದು ಸ್ಟೈಲ್ ಸೂಟ್ ಆಗುತ್ತೆ ಕಂಟೆಂಪ್, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಗೆ, ಆ ಸ್ಮೈಲಿಗೆ. ಎಸ್, ಅದ್ರ ಜೊತೆ ಪೃಥ್ವಿ, ವೆಲ್ಕಮ್ ಟು KBD. ಎಸ್, ತುಂಬ ಚೆನ್ನಾಗಿ ಮಾಡಿದ್ರೆ ಅವ್ರ ಜೊತೆ ಕೊರಿಯೋಗ್ರಫಿ ಮಾಡಿದ್ದು ವಿಕಾಸ್ ಸರ್ ಅಲ್ವಾ? ಎಸ್, ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು, ನಿಮ್ಮನ್ನು ಅಷ್ಟೇ ಅಪ್ರಿಷಿಯೇಟ್ ಮಾಡಬೇಕು. ಬಿಕಾಸ್ ಅವ್ರು ಮಾಡೋ ಕೊರಿಯೋಗ್ರಫಿ ನೀವು ಔಟ್ಪುಟ್ ತಂದು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಎಸ್, ಆಲ್ ದ ಬೆಸ್ಟ್ ಇಬ್ಬರಿಗೂ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುಮಿತ್ ಸರ್. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಶಾಶ್ವತ್. ಹೋಪ್ವೆಲ್ ರಿಸಲ್ಟ್ ನಮಗೋಸ್ಕರ ಒಳ್ಳೆಯದೇ ಬರುತ್ತೆ ಅಂತ ಕಾಯೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಸರ್, ನಿಮ್ಮ ಕಂಡೀಷನ್ ಜೊತೆಯಾಗಿದ್ದಕ್ಕೆ. ಓಕೆ, ಕಡೆಯ ವಾರ ಒಂದು ಪರ್ಫಾರ್ಮೆನ್ಸ್ ಅದ್ಭುತವಾಗಿ ನಡೆಯಿತು. ಉಳಿದಿರೋದು ಖಾಲಿ 3 ಕಂಟೆಸ್ಟೆಂಟ್. ಸೊ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಅವರಿಗೆ ಫಿನಾಲೆಯ ಒಂದು ಮೆಡಲ್ ಸಿಗುತ್ತೋ ಇಲ್ವಾ ಗೊತ್ತಿಲ್ಲ. ಸೊ ಇದೀಗ ಇನ್ನೋರ್ವ ನಮ್ಮ ಕಂಟೆಸ್ಟೆಂಟ್ ಅವರ ಕೊರಿಯೋಗ್ರಾಫರ್ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ, ಹೆಜ್ಜೆ ಹಾಕೋಕ್ಕೆ ಸ್ಟೇಜ್ಗೆ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ನನ್ ಅದರ್ ದ್ಯಾನ್ ಮಾನ್ವಿ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮಾನ್ವಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ.
ಹುಡುಗಿರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಕಡಿಮ ಕಳ್ಳ ನಾನು. ಅಭಿಮಾನ ಎಂದೆಂದೂ ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿದೆವೋ ಚೆಲುವಿನ ಹೂವೆ, ಸೌಗಂಧ ಹೂಲಿ ಹುಡಿ ಕೊಡಿ ಸೌಂದರ್ಯ, ಹೆಣ್ಣಲ್ಲಿ ಹುಡಿ ಕೊಡಿ ಸಂಗೀತ, ನನ್ನಲ್ಲಿ ಸೇರಿ ಹುಡಿ ಯಾರೇ ನೀನು ರೋಜಾ ಹೂವೆ ಅಂತ ಹೇಳಿ ಒಂದು ರೋಜಾ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದೆ. ಈ ರೋಜಾ ಹೂಗಳ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ರೋಜಾ ಹೂವು ಸಾಕ್ಷಿ ಮೇಡಮ್ ಹೇಗಾಯಿತು ಪರ್ಫಾರ್ಮೆನ್ಸ್? ಹಾಯ್ ಮಾನ್ವಿ. ಹಾಯ್. ಕೊರಿಯೋಗ್ರಾಫರ್ ಹೆಸರು? ಅವಿನಾಶ್ ಸರ್ ಆ್ಯಂಡ್ ದಿವ್ಯಾ ಮ್ಯಾಮ್. ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಿರೋದು? ಶರತ್ ಸರ್. ಶರತ್ ಅವರು. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ರವಿಚಂದ್ರನ್ ಥರನೇ ಕಾಣಿಸ್ತಾ ಇದ್ರಿ ನನಗೆ ನೀವು. ಆ್ಯಂಡ್ ಮಾನ್ವಿ ಕಾಸ್ಟ್ಯೂಮ್ ತುಂಬ ಇಷ್ಟ ಆಯ್ತು ನನಗೆ. ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ಚಿಕ್ಕ ಪುಟ್ಟ ಪ್ರಾಪ್ ಯೂಸ್ ಮಾಡಿದ್ರಿ, ಅದನ್ನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತ ನನಗನ್ನಿಸ್ತು. ಓವರ್ ಆಲ್ ಒಂದು ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ ಆಗಿತ್ತು ಇದು. ಸೊ ನೈಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಮಿತ್ ಅಮಿತ್ ಸರ್. ಇದು ಭಟ್ಕಲ್ ರವಿಚಂದ್ರನ್. ನಿಮಗೆ ಆ ಕಾಸ್ಟ್ಯೂಮು, ಆ ಡ್ಯಾನ್ಸ್ ಸ್ಟೈಲ್, ಆ ಎಕ್ಸ್ಪ್ರೆಷನ್ ಎಲ್ಲ ಕರೆಕ್ಟ್ ಸೂಟ್ ಆಗುತ್ತೆ. ಥ್ಯಾಂಕ್ ಯು. ಎಸ್, ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಸಿಂಗ್ ಚೆನ್ನಾಗಿತ್ತು. ರೋಸ್ ಥರನೇ ಕಾಣ್ತಿದ್ದೀರಾ ಮಾನ್ವಿ. ನಿಮ್ಮ ಎಕ್ಸ್ಪ್ರೆಷನಲ್ಲಿ ಒಂದು ಮೆಚುರಿಟಿ ಇದೆ. ಯಾವಾಗ ಎಷ್ಟು ಯೂಸ್ ಮಾಡಬೇಕಂತ ನಿಮ್ಗೆ ಕರೆಕ್ಟ್ ಗೊತ್ತಿದೆ. ಜಾಸ್ತಿ ಓವರ್ ಫ್ಲೋ ಆಗಲ್ಲ, ಅದೊಂದು ನಿಮ್ಮ ಪ್ಲಸ್ ಪಾಯಿಂಟ್. ಬಾಕಿ ಎನರ್ಜಿ ಅದ್ರ ಬಗ್ಗೆ ನಾವು ಎಲ್ಲ ಎಪಿಸೋಡಲ್ಲಿ ಹೇಳ್ತಾನೆ ಇದ್ದೇವೆ. ಬೆಸ್ಟೇ ಇದ್ದೀರಾ. ಈ ಪರ್ಫಾರ್ಮೆನ್ಸ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ರೆಟ್ರೋ ಫೀಲ್ ಕೊಟ್ರಿ. ಎಸ್ ಸರ್. ಎಸ್, ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ಶರತ್ ಅವರೇ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಅಲ್ಲ, ಶರತ್ನಿಗೂ ಸುಮಿತ್ ಸರಿಗೂ ನನಗೂ ಒಂದು ದೊಡ್ಡ ಅವಿನಾಭಾವ ಸಂಬಂಧ ಇದೆ, ಹಂಗಾಗಿ ನಗು ಜಾಸ್ತಿ ಬಂತಷ್ಟೇ. ಅವ್ನು ಇವತ್ತೇ ಅವ್ರ ಮಾಸ್ಟ್ರು ಕೇಳಿದ್ರೆ ಹೇಳ್ತಾರೆ, ಇವತ್ತೊಂದಿನ ನೆಟ್ಟಿಗೆ ಪರ್ಫಾರ್ಮ್ ಮಾಡಿದ್ದೆ ನಾನು. ಸೂರಜ್ ಸನಿಲ್ ಸರ್. ಹಾಯ್ ಮಾನ್ವಿ ಆ್ಯಂಡ್ ಶರತ್. ಹಾಯ್. ಒಂದು ರೆಟ್ರೋ ಸಾಂಗಿಗೆ ಒಂದು ಸಾಲ್ಸಾ ಮತ್ತು ಬೇರೆ ಬೇರೆ ಫಾರ್ಮ್ಸ್ನ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡಿರೋದು ಹ್ಯಾಟ್ಸ್ ಆಫ್ ಟು ದ ಕೊರಿಯೋಗ್ರಾಫರ್. ತುಂಬ ಒಳ್ಳೆಯ ಒಂದು ಇನೋವೇಟಿವ್ ಐಡಿಯಾ ಅಂತ ಹೇಳ್ತೀನಿ. ಆ್ಯಂಡ್ ಇಂಥ ಸಾಂಗ್ಗಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮರೆಯಾಗ್ತಿದೆ. ಸೊ ಇಂಥ ಸಾಂಗ್ಸ್ಗಳು ಮತ್ತೆ ಬಂದು ವೇದಿಕೆಯಲ್ಲಿ ರಾರಾಜಿಸಬೇಕು, ಇದು ನನ್ನ ವಿಶ್. ಸೊ ಅಂಥ ಒಂದು ಸಾಂಗ್ ತಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೈಲೈಟ್ ಆಫ್ ದ ಪರ್ಫಾರ್ಮೆನ್ಸೇ ಸಾಂಗ್ ಸೆಲೆಕ್ಷನ್, ಕಾಸ್ಟ್ಯೂಮ್. ಇದು ಎರಡು ದೊಡ್ಡ ಹೈಲೈಟ್ ನಿಮ್ಮ ಪರ್ಫಾರ್ಮೆನ್ಸ್. ಆ್ಯಂಡ್ ನನಗೆ ತುಂಬ ತುಂಬ ಇಷ್ಟ ಆಯ್ತು ಏನಂದರೆ ಮಾನ್ವಿ, ಎಸ್, ಮಾನ್ವಿ ಅವರ ಎಕ್ಸ್ಪ್ರೆಷನ್. ಥ್ಯಾಂಕ್ ಯು. ಯು ಹ್ಯಾಡ್ ಅನ್ ಅಮೇಝಿಂಗ್ ಎಕ್ಸ್ಪ್ರೆಷನ್ಸ್. ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿತ್ತು. ಎಲ್ಲೆಲ್ಲಿ ಸಾಲ್ಸಾ ಟ್ರೈ ಮಾಡಿದ್ದೀರಾ ಆ ಮೂಮೆಂಟ್ಸ್ ನನಗೆ ತುಂಬ ಇಷ್ಟ ಆಯಿತು. ವರ್ಕ್ ಮಾಡಬೇಕಿರೋದು ಸ್ವಲ್ಪ ಬ್ಯಾಲೆನ್ಸಿಂಗ್, ಪ್ರಾಪ್ಸಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಯಿತು. ಇಂಥ ಮೈನ್ಯೂಟ್ ಡೀಟೇಲ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಇಟ್ಸ್ ಎ ಸೆಮಿ ಫಿನಾಲ್. ಓಕೆ, ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾನ್ವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶರತ್ ಮಾಸ್ಟರ್. ವಿಶ್ ಯು ಆಲ್ ದ ಬೆಸ್ಟ್ ಇನ್ ನೆಕ್ಸ್ಟ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ ಟು ಬ್ಯಾಕ್ ಪರ್ಫಾರ್ಮೆನ್ಸ್ಗಳನ್ನು ನೋಡಿದ ಮೇಲೆ ಕರ್ನಾಟಕ ಸುಸ್ತಾಗಿ ಹೋಗಿದೆ. ಈ ಸುಸ್ತನ್ನು ಕಡಿಮೆ ಮಾಡಿಕೊಂಡು ಹೊಸ ಹುಮ್ಮಸ್ನೊಂದಿಗೆ ಬರೋದಕ್ಕೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆಯಲ್ಲಿ ತೆಗೆದುಕೊಳ್ಳುತ್ತಾ ಇರುವಂಥದ್ದು ಚಿಕ್ಕ ಬ್ರೇಕ್. ಎಲ್ಲೂ ಹೋಗದೇನೆ ಸ್ಪಂದನ ವಾಹಿನಿಯನ್ನು ನೋಡ್ತಾ ಇರಿ. ಕೆಲವೇ ನಿಮಿಷದಲ್ಲಿ ಮತ್ತೆ ನಿಮ್ಮೆದುರಿಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ. ಅಂಟಿಲ್ ದೆನ್ ಟೇಕ್ ಎ ಶಾರ್ಟ್ ಬ್ರೇಕ್.
ಸೊ ವಿರಾಮದ ನಂತರ ಮತ್ತೆ ನಮ್ಮ ಕರ್ನಾಟಕದ ಎಲ್ಲ ಕರುನಾಡಿನ ಕಂದಮ್ಮಗಳಿಗೆ ಪ್ರೀತಿಯ ಸ್ವಾಗತವಂತ ಹೇಳ್ತಾ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ಸ್ಪಂದನ ವಾಹಿನಿ ಅರ್ಪಿಸ್ತಾ ಇರುವಂತಹ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1 ಸೆಮಿಫಿನಾಲೆ ಮಾಸ್ಟರ್ ವಿತ್ ಕಂಟೆಸ್ಟೆಂಟ್ಗಳ ರೌಂಡ್ ನಡೀತಾ ಇದೆ. ಈ ರೌಂಡ್ನ ಜೊತೆಗೆ ನಮ್ಮ ಸಂಪೂರ್ಣ ಕಾರ್ಯದ ಹಿಂದೆ ನಿಂತಿರುವಂತಹ ಶಕ್ತಿ, ದಟ್ ಈಸ್ ಹನ್ಸಿ ಗೋಲ್ಡ್ ಆ್ಯಂಡ್ ಡೈಮಂಡ್ ಆ್ಯಂಡ್ ಸುಧಾ ಜ್ಯುವೆಲರ್ಸ್, ನಮ್ಮ ವೆನ್ಯೂ ಪಾರ್ಟ್ನರ್ ಸೃಷ್ಟಿ ಗಾರ್ಡನ್ ಆ್ಯಂಡ್ ಫಿನಾಲೆ ಪಾರ್ಟ್ನರ್ ಟೋನಿ ಎಸ್ಟೇಟ್, ಜೊತೆಗೆ ನಮ್ಮ ಸಪೋರ್ಟಿಂಗ್ ಪಾರ್ಟ್ನರ್ ಆಗಿ ಜೊತೆಯಾಗ್ತಾ ಇರುವಂಥದ್ದು ಮಂಗಳೂರು PU ಕಾಲೇಜ್ ಹಾಸನ, ನಮ್ಮ ಕಾಸ್ಟ್ಯೂಮ್ ಪಾರ್ಟ್ನರ್ ಆಗಿ ಜೊತೆಯಾಗ್ತಿರುವಂಥದ್ದು ಕಾಸ್ಟ್ಯೂಮ್ ಕೊಟೇಜ್ ಮಂಗಳೂರು. ಎಲ್ಲ ಸ್ಪಾನ್ಸರ್ಸ್ಗಳಿಗೆ ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ, ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಯ ಪರವಾಗಿ, ದಟ್ ಇಸ್ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಪರವಾಗಿ ತುಂಬ ಹೃದಯ ಧನ್ಯವಾದ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ಕಂಟೆಸ್ಟೆಂಟ್ ಅನ್ನು ಸ್ವಾಗತಿಸುವಂತಹ ಸಮಯ. ಕರ್ನಾಟಕ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕಂಟೆಸ್ಟೆಂಟ್. ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಇದರ ಸೆಮಿಫಿನಾಲೆಯ ಕೇವಲ 2 ಸ್ಪರ್ಧಿಗಳು ಮಾತ್ರ ಬಾಕಿ ಇದ್ದಾರೆ ಈ ಒಂದು ವೇದಿಕೆಯಲ್ಲಿ ತಮ್ಮ ಕೋರಿಯೋಗ್ರಾಫರ್ಗಳ ಜೊತೆಗೆ ಹೆಜ್ಜೆ ಹಾಕಲಿಕ್ಕೆ. ಸೊ ಈ 2 ಸ್ಪರ್ಧಿಗಳ ನಂತರ ನಮ್ಮ ಫೈನಲಿಸ್ಟ್ ಯಾರು ಅನ್ನೋದು ನಮ್ಮೆಲ್ಲ ಕರ್ನಾಟಕದ 7 ಕೋಟಿ ಜನರಿಗೂ ಕೂಡ ತಿಳಿಯುತ್ತೆ. ಸೊ ತಡ ಮಾಡದೆ ಇನ್ನೋರ್ವ ಕಂಟೆಸ್ಟೆಂಟ್ ಸನ್ನಿಧಿ ಕುಮಟದಿಂದ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಸನ್ನಿಧಿ ಫ್ರಮ್ ಕುಮಟ. ಯಾರು ನೀನು ಪಾರಿವಾಳ, ಯಾರು ನೀನು, ಯಾಕೆ ಇಷ್ಟು ಇಷ್ಟವಾದ ನಂಗೆ ನೀನು, ಉಗುರಿ ಹಂಗೆ ನನ್ನ ನೆತ್ತಿ ಸುತ್ತುತ್ತೈತೆ, ಪ್ರೇಮದಾನ ಶೈಲಿ ಪಾದ ತೇಗುತ್ತೈತೆ, ನೀನು ನಕ್ಕರೆ ನಮ್ಮೂರ ತುಂಬ ಗಂಧದ ಮಳೆ, ನಿನ್ನ ಸ್ಪರ್ಶಕ್ಕೆ ತಂಗಾಳಿಗೆ ಸುಗಂಧದ ಕಳೆ. ನಿನ್ನ ಮುಂದೆ ನಿಲ್ಲುವಾಗ ನನ್ನ ಗುಂಡಿಗೆ ಗಲ್ಲಂತದೆ, ಚಂದ ಮಾತು ಕೇಳಿದಾಗ ಪದ್ಯ ಕೇಳಿದಾಗ ಆಯ್ತದೆ, ದೂರದಿಂದಲೇ ಮ್ಯಾಗ್ನೆಟ್ ನಂಗೆ ಸೆಳೆದುಕೊಂಡೆ, ರಾತ್ರಿ ಬೆಳ್ಳಿನ ಕಣ್ಣೆಲ್ಲ ನನ್ನ ಹೊಡೆದು ಬಿಟ್ಟೆ. ಯಾರು ನೀನು ಪಾರಿವಾಳ, ಯಾರು ನೀನು, ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಸೆಮಿಫಿನಾಲೆಯಲ್ಲಿ ಮಾಸ್ಟರ್ ವಿತ್ ಡಾನ್ಸರ್ನ ಒಂದು ಬ್ಯೂಟಿಫುಲ್ ಪಾರಿವಾಳ ಹಾರಿ ಹೋದವಾಗ, ರೆಕ್ಕೆಯ ಶಬ್ದಗಳು ಬಡಿದವಾಗ ಎಷ್ಟು ನಿನಾದ ಹೊರಹೊಮ್ಮತ್ತು, ಅಷ್ಟೇ ನಿನಾದ ಒಂದು ಪಾರಿವಾಳಗಳು 2 ಬಂದು ಜೋಡಿಯಾಗಿ ಕುಣಿದ್ರೆ ಹೆಂಗಿತ್ತು, ಆ ರೀತಿಯ ಒಂದು ನಾಜೂಕಾದಂತಹ ಪರ್ಫಾರ್ಮೆನ್ಸನ್ನು ಸನ್ನಿಧಿ ಆ್ಯಂಡ್ ಅವರ ಮಾಸ್ಟರ್ ನಮಗೋಸ್ಕರ ಕೊಟ್ಟಿದ್ದಾರೆ. ಈ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಸೂರಜ್ ಸಾನಿಲ್ ಸರ್. ಹಾಯ್ ಸನ್ನಿಧಿ. ಹಾಯ್ ಸರ್. ಒನ್ ಆಫ್ ದ ವೆಲ್ ಕೋಆರ್ಡಿನೇಟೆಡ್ ಡಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಯಾಕೆಂದರೆ ಇಲ್ಲಿ ತುಂಬ ಮೂಮೆಂಟ್ಸ್ ಟಫ್ ಆ್ಯಂಡ್ ಚಾಲೆಂಜಿಂಗ್ ಇತ್ತು. ಅದನ್ನು ಸನ್ನಿಧಿ ಆ್ಯಂಡ್ ಕೊರಿಯೋಗ್ರಾಫರ್ ಹೆಸರು ಆದಿತ್ಯ ಸರ್. ಆದಿತ್ಯ. ಸನ್ನಿಧಿ ಆ್ಯಂಡ್ ಆದಿತ್ಯ ಹ್ಯಾಸ್ ಡನ್ ವೆರಿ ವೆಲ್ ಆ್ಯಂಡ್ ಕೊರಿಯೋಗ್ರಾಫರ್ ಆದಿತ್ಯ, ಯು ಆರ್ ದ ಒನ್ ಆಫ್ ದ ಫೈನೆಸ್ಟ್ ಡಾನ್ಸರ್ ವಿ ಹ್ಯಾವ್ ಇನ್ ದ KPD. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾಕೆಂದರೆ ನಿಮ್ಮ ಸೋಲೋ ಸೆಕ್ಷನ್ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಿದಾಗ ಮತ್ತು ಎಲ್ಲೆಲ್ಲಿ ಸೋಲೋ ಸೆಕ್ಷನ್ ಇತ್ತು, ಯು ಹ್ಯಾವ್ ಡನ್ ಇಟ್ ಎಕ್ಸಲೆಂಟ್. ಮತ್ತು ಏನಂದರೆ ನಿಮ್ಮ ಎಕ್ಸ್ಪ್ರೆಷನ್ ನಿಮ್ಮ ಪ್ಲಸ್ ಪಾಯಿಂಟ್. ನೀವು ಬೀಟಿಗೆ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತೀರಾ, ಅದನ್ನು ಮೈಂಟೈನ್ ಮಾಡಿ. ಅದರ ಇಂಪ್ರೊವೈಸೇಷನ್ ಬೇಕು, ಸಾಂಗ್ ಹೇಳಲೇಬೇಕು, ಲಿಪ್ಸಿಂಗ್ ಮಾಡಲ್ಲ. ನಿಮಗೆ ಇವಾಗ ಪದ್ಯ ಹೇಳಲಿಕ್ಕೆ ಹೇಳಿದರೆ ನಿಮಗೆ ಫುಲ್ ಸಾಂಗ್ ಬರಲ್ಲ ಡೆಫಿನೆಟ್ಲಿ.
ಅದು ನೀವು ವರ್ಕ್ ಮಾಡಬೇಕು ಆ ಪಾಯಿಂಟ್. ಅದರ್ವೈಸ್ ಎಕ್ಸ್ಪ್ರೆಷನ್ ಇದೆ, ಡಾನ್ಸಿಂಗ್ ಸ್ಕಿಲ್ಸ್ ಇದೆ, ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಅಂತ. ನಿಮ್ಮ ಜೊತೆ ಅಷ್ಟು ಸ್ಟ್ರಾಂಗ್ ಡ್ಯಾನ್ಸರ್ ಜೊತೆ ಸನ್ನಿಧಿ ಮ್ಯಾಚ್ ಮಾಡಿರೋದು ರಿಯಲಿ ಕಮೆಂಡೇಬಲ್ ಆ್ಯಂಡ್ ಆ ಸಾಂಗಿಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀರಾ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಓಕೆ, ಅವಳು ಸಾಕ್ಷಿ ಮೇಡಮ್. ಸನ್ನಿಧಿ ಮತ್ತು ನಿಮ್ಮ ಹೆಸರು? ಆದಿತ್ಯ. ಸನ್ನಿಧಿ ಮತ್ತು ಆದಿತ್ಯ ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಈ ಸಾಂಗ್ಗೆ ತುಂಬ ಜಸ್ಟಿಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನನ್ನ ಒನ್ ಆಫ್ ದ ಫೇವ್ರೆಟ್ ಸಾಂಗ್ಸ್ ಇದು. ಸೊ ಸಾಂಗ್ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕೊರಿಯೋಗ್ರಫಿ ತುಂಬ ಕಾಂಪ್ಲೆಕ್ಸ್ ಆಗಿತ್ತು. ಅವರ ವಯಸ್ಸಿಗೆ ಮೀರಿದಂಥ ಒಂದು ಕೊರಿಯೋಗ್ರಫಿ. ಸೊ ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ನಿಮ್ಮನ್ನು ಮ್ಯಾಚ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅವ್ರಿಗೆ. ಆ್ಯಂಡ್ ನಿಮ್ಮ ಮೂವ್ಸ್ ತುಂಬಾ ಸ್ಮೂತಾಗಿತ್ತು ಆ್ಯಂಡ್ ಅವ್ರು ಹೇಳಿದಾಗೆ ಯು ಆರ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಾಫರ್ಸ್ ವಿ ಹ್ಯಾವ್ ಯರ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೇನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮ್ಮ ಗಮನ ನಿಮ್ಮ ಮೇಲೆ ಇತ್ತು. ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೂ ಮುಂಚೆ ಒಂದು ರೌಂಡಲ್ಲಿ ನಾವು ಹೇಳಿದ್ವಿ ಸನ್ನಿಧಿ ಬಗ್ಗೆ. ಸೊ ಅದನ್ನೆಲ್ಲ ಮೈನಸ್ ಇರೋದನ್ನೆಲ್ಲ ಪ್ಲಸ್ ಮಾಡಿಕೊಂಡು ಬಂದಿದ್ದೀರಾ ಅಂತ ಹೇಳ್ಬೋದು. ಸೊ ಶಿ ಹ್ಯಾಸ್ ವರ್ಕ್ಡ್ ಹಾರ್ಡ್. ಸೊ ಆಲ್ ದ ವೆರಿ ಬೆಸ್ಟ್. ವಿಲ್ ಸಿ ವಾಟ್ ಹ್ಯಾಪನ್ಸ್. ಥ್ಯಾಂಕ್ ಯು ಮೇಡಮ್. ಸೂರಜ್ ಸರ್ ಆ್ಯಂಡ್ ಸಾಕ್ಷಿ ಮೇಡಮ್, ಈ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನನಗೆ ಒಂದೇ ಫೀಲ್ ಆಗ್ತಾ ಇರ್ಬೋದು. ಸರಿಸುಮಾರು ಒಂದು 15 ಇಯರ್ಸಿಂದ ನಾವಿಬ್ಬರು ಜೊತೆಗಿದ್ದೇವೆ. ಫೈಟಿಂಗ್ ಮೂಲಕ ಫ್ರೆಂಡ್ಶಿಪ್ ಆದವರು ಈಗ ಒನ್ ಆಫ್ ದಿ ಗುಡ್ ಫ್ರೆಂಡ್ಸ್ ಆಗಿ ಎಲ್ಲ ಕೆಲಸಗಳನ್ನ ಜೊತೆಯಾಗಿ ಮಾಡ್ತೇವೆ. ಆದಿ ಮಾಡಬೇಕಿದ್ರೆ ನನ್ನ ಕಣ್ಣೆದುರಿಗೆ ಬಂದಿದ್ದು ಒಬ್ಬ ಡಾನ್ಸರ್, ಅದು ನಿಮ್ಮ ಪಕ್ಕದಲ್ಲಿರುವಂತಹ ಸುಮಿತ್ ಸರ್. ಅವರ ಮೂವ್ಸ್ಗಳು ಕೂಡ ಇದೇ ಮೂವ್ಸ್ಗಳನ್ನು ಅವರೇ ಮಾಡ್ತಾ ಇರ್ತಾರೆ. ಸೊ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಇದ್ದಂಗಿರುತ್ತೆ. ಸರ್ ಒಂದು ಸಾರಿ ಸ್ಟೇಜಿಗೆ ಬಂದು ಜಸ್ಟ್ 2 ಮೂಮೆಂಟ್ಸ್ ನೀವು ಮತ್ತು ಆದಿ, ಜಸ್ಟ್ 2 ಮೂಮೆಂಟ್ಸ್ ಸರ್, ಎನಿ 2 ಮೂಮೆಂಟ್ಸ್ ಇದೇ ಸಾಂಗ್ ಇದ್ದು ನೀವು ಆದಿ ನೋಡಿದ್ದು ನನಗೆ ಇಬ್ಬರನ್ನು ತದ್ದು ರೂಪ ನೋಡ್ದಂಗೆ ಆಗ್ತಾ ಇತ್ತು. ಒಂದು ಸಾರಿ ನಮಗೋಸ್ಕರ ಸರ್, ಕರ್ನಾಟಕಕ್ಕೋಸ್ಕರ. ಸೊ ಜೋರಾಗಿ ಚಪ್ಪಾಳೆ ಬರಲಿ ಸುಮಿತ್ ಅಮೀನ್ ಸರ್ಗೆ. ಈ ಮೂಮೆಂಟ್ಸ್ಗಳು ನೋಡ್ತಾ ಇದ್ರೆ ನನಗೆ ಆದಿ ನೋಡಿದರೆ ಸುಮಿತ್ ಸರ್ನ ನೋಡ್ದಂಗೆ ಆಗ್ತಾ ಇತ್ತು. ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರ ಮೂವ್ಸ್ ಆಗಿರ್ಬೋದು, ಅವರ ಆ್ಯಟಿಟ್ಯೂಡ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಎಲ್ಲ. ಹಾಗೆ ಬರಲಿ ಜೋರಾಗಿ ಚಪ್ಪಾಳೆ ಒಂದು ಸಾರಿ. ದಟ್ ಇಸ್ ಸುಮಿತ್ ಅಮೀನ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲೇ ಕಮೆಂಟ್ಸ್ ಕೊಟ್ಬಿಡಿ ಸರ್. ಎಸ್ ಆದಿ ತುಂಬ ಚೆನ್ನಾಗಿ ಮಾಡಿದೆ ಕೊರಿಯೋಗ್ರಫಿ. ಮ್ಯಾಮ್ ಮತ್ತು ಸರ್ ಹೇಳಿದಾಗೆ ಒನ್ ಆಫ್ ದ ಫೈನೆಸ್ಟ್ ಆ್ಯಂಡ್ ಬೆಸ್ಟ್ ಕೊರಿಯೋಗ್ರಾಫರ್ ಅಂತ ಹೇಳ್ಬೋದು KBD ಸೀಸನ್. ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ, ಅಷ್ಟೇ ಚೆನ್ನಾಗಿ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಷ್ಟು ಈಸಿ ಇಲ್ಲ ಆ ಕಂಟೆಂಟ್ ಮೂವ್ಸ್ ಮಾಡಲಿಕ್ಕೆ, ತುಂಬ ಟೈಮ್ ಹೋಗುತ್ತೆ ಪರ್ಫೆಕ್ಷನ್ ಮಾಡಲಿಕ್ಕೆ. ಬಟ್ ರಿಕ್ಸ್ ತೊಗೊಂಡಿದ್ಯಾ, ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ಯಾ, ಚೆನ್ನಾಗಿ ಸಾಥ್ ಕೊಟ್ಟಿದ್ದಾಳೆ. ಆಲ್ ದ ಬೆಸ್ಟ್ ಫ್ಯೂಚರ್ಗೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಆ್ಯಂಡ್ ನಂದು ಕಮೆಂಟ್ಸ್ ಇದೆ. ಸುಮಿತ್ ಚೆನ್ನಾಗಿ ಮಾಡ್ತೀರಾ ನೀವು ಡ್ಯಾನ್ಸ್, ಆದರೆ ಇನ್ನೂ ಇಂಪ್ರೂವ್ ಆಗಬೇಕು, ಎಕ್ಸ್ಟೆನ್ಷನ್ಸ್ ಎಲ್ಲ ಬರಬೇಕು. ಜೋಕ್ಸ್ ಅಪಾರ್ಟ್, ಸುಮಿತಿಗೆ 1 ರೌಂಡ್ ಆಫ್ ಅಪ್ಲಾಸ್. ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ವೆರಿ ಗುಡ್. ನಾನು ಪ್ರೌಡ್ ಟು ಹ್ಯಾವ್ ಯು ಇನ್ ದ ಜಡ್ಜಿಂಗ್ ಪ್ಯಾನಲ್. ಥ್ಯಾಂಕ್ ಯು. ಅದಕ್ಕೋಸ್ಕರ ಹೇಳಿ ಸರ್, 15 ವರ್ಷದ ಹಿಂದೆ ಕಾಂಪಿಟೇಷನ್ನಲ್ಲಿ ನನ್ನ ಪ್ರೈಸ್ ಬಂದು ಸುಮಿತ್ ಸರಿಗೆ ಟೀಮ್ಗೆ ಪ್ರೈಸ್ ಬರ್ತಿದ್ದವಾಗ ದೊಡ್ಡ ಜಗಳ ಆಗಿ ಹೊಡೆದಾಟ ಎಲ್ಲ ಮಾಡಿಕೊಂಡು ಪ್ರೆಸ್ ಎಲ್ಲ ಬಂದು ಪೊಲೀಸ್ ಎಲ್ಲ ಬಂದು ಹೋಗೋ ರೇಂಜಿಗೆ ಓಡಾಡಿದ್ವಿ. ಆದರೆ ಈಗ ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳಿದರೆ, ಬೆಸ್ಟ್ ವಿಷರ್ ಯಾರು ಅಂತ ಕೇಳಿದರೆ ಡೆಫಿನೆಟ್ಲಿ ಸುಮಿತ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. And Adi, thank you once again. All the best. ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ಸ್ ಜೂನಿಯರ್ ಇವತ್ತು ಸೆಮಿಫಿನಾಲೆ ನಡೀತಾ ಇದೆ. ಸೆಮಿಫಿನಾಲೆಯಲ್ಲಿ ಎಲ್ಲ ತಂಡಗಳು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ್ದಾರೆ.
ಕೊನೆಯ ಸ್ಪರ್ಧಿ, ಇವತ್ತಿನ ಸೆಮಿಫಿನಾಲೆಯ ಕೊನೆಯ ಸ್ಪರ್ಧಿ ಇದೀಗ ವೇದಿಕೆಗೆ ಬರುವಂತಹ ಹೊತ್ತು. ಸೊ ಇನ್ನು ಕೆಲವೇ ಸಮಯದಲ್ಲಿ ನಮ್ಮ ಫೈನಲಿಸ್ಟ್ ಯಾರನ್ನೋದು ನಮ್ಗೆಲ್ರಿಗೂ ಕೂಡ ತಿಳಿಯುತ್ತೆ. ಸೊ ತಡ ಮಾಡದೆ ನಮ್ಮ ಕೊನೆಯ ಸ್ಪರ್ಧಿ ಪುತ್ತೂರಿನ ಮುತ್ತು ಆದ್ಯ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಆದ್ಯ ಫ್ರಮ್ ಪುತ್ತೂರು. ತಾಯಿಯ ಪ್ರೀತಿಯಿಂದ ತಬ್ಬಲಿಗೊಂಡಂತಹ ಆದ್ಯ ಆ ಎಲ್ಲ ಪ್ರೀತಿ ವಾತ್ಸಲ್ಯವನ್ನು ತನ್ನ ಅಕ್ಕನಲ್ಲಿ ಕಂಡುಕೊಳ್ಳುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಅಕ್ಕ ಕೆಲಸ ಮುಗಿಸಿ ಮನೆಗೆ ತಲುಪುವಾಗ ತಡವಾದ ಸಂದರ್ಭ. ಛೇ, ಅಕ್ಕ ಇನ್ನು ಯಾಕೆ ಮನೆಗೆ ಬರಲಿಲ್ಲ? ತುಂಬಾ ಲೇಟ್ ಆಯ್ತಲ್ವಾ? ಬಲ್ಲೆ ಖುಷಿಯಲ್ಲಿ ನಶೆಯೇರಿದೆ ಹಾಡಲೆ ಕುಣಿಯಲೆ ಪತಂಗವಾಗಿ ನಹರಬಲ್ಲೆ ತರಂಗವಾಗಿ ನಾತೆನಬಲ್ಲೆ ಖುಷಿಯಲ್ಲಿ ನಶೆಯೇರಿದೆ ಹಾಡಲೆ ಕುಣಿಯಲೆ. ಹಾಡೆ ಹಗಲಲ್ಲಿ ಆಹ ತಾರೆ ಕಂಡಿವೆ, ಕಣ್ಣ ಮಿಡುಕಿಸಿ ನನ್ನ ಬಾರಿ ಅಂದಿವೆ. ಬಣ್ಣ ಬಣ್ಣದ ಮೀನು ಓಡಿ ಬಂದಿವೆ, ನೀರಿನಲ್ಲಿ ನನ್ನ ಬಿಂಬ ನೋಡಿವೆ. ಹಕ್ಕಿಯಂತೆ ರೆಕ್ಕೆ ಮೂಡಿದೆ, ಹುಚ್ಚು ಹಿಡಿಸಿದೆ ಯಾವೀಗ, ಭೂಮಿ ಬಣ್ಣದ ಬುಗುರಿಯಾಗಿದೆ ನನ್ನ ಕೈಯಲ್ಲಿ ನೋಡೀಗ. ಎಲ್ಲ ತೆರೆಗಳು ಎಲ್ಲ ಸರಿದಿವೆ, ಖುಷಿಯ ತೆರೆಗಳು ನೂರಾಗಿ, ಈಗ ನನ್ನನ್ನು ಯಾರು ತಡೆಬರು ನಾನು ಕೂಗಲು ಜೋರಾಗಿ. ಗುರುಬಲ್ಲೆ ಓಲಾಡುತ್ತಾ ಹಾಡುವೆ ತೇಲುವೆ ಪತಂಗವಾಗಿ ನಹರಬಲ್ಲೆ ತರಂಗವಾಗಿ ನಾತೆನಬಲ್ಲೆ. ಹಾಗೆ ಎರಡು ಬಣ್ಣ ಬಣ್ಣದ ಚಿಟ್ಟೆಗಳು ನಮ್ಮ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ನ ಸೆಮಿಫಿನಾಲಿಯ ವೇದಿಕೆಯಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಾರಾಡಿದ್ರು. ಈ ಚಿಟ್ಟೆಗಳ ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ ಹೇಳಿ ಡೈರೆಕ್ಟ್ಲಿ ಸುಮಿತ್ ಅಮೀನ್ ಸರ್, ಹೇಗಾಯಿತು ನಮ್ಮ ಎರಡು ಬ್ಯೂಟಿಫುಲ್ ಚಿಟ್ಟೆಗಳ ಪರ್ಫಾರ್ಮೆನ್ಸ್? ಆದ್ಯ ಹಾಯ್ ಸರ್. ಹಾಯ್. ಸ್ಮೈಲ್ ತುಂಬ ಚೆನ್ನಾಗಿದೆ ನಿಮ್ಮದು. ಥ್ಯಾಂಕ್ ಯು ಸರ್. ನನಗೆ ನಿಮ್ಮದು ಆಡಿಷನ್ ವಿಡಿಯೋ ಇದೆ ಅಲ್ವಾ, ಆಡಿಷನ್ ಪರ್ಫಾರ್ಮೆನ್ಸ್, ಆ ಸ್ಟಿಲ್ ನನ್ನ ತಲೆಯಲ್ಲಿ ಓಡ್ತಿದೆ. ಆ ಲೆವೆಲ್ದು ಸ್ಟೈಲ್, ಆ ಲೆವೆಲ್ ಗ್ರೇಸ್, ಎಕ್ಸ್ಪ್ರೆಷನ್ಸ್ ನನಗೆ ಎರಡರೂ ಸಹ ಕಾಣಿಸ್ಲಿಲ್ಲ. ಡೂ ಯು ಅಗ್ರಿ? ಯಾವ ಸೆಕ್ಷನಲ್ಲಿ ವೀಕ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ಇದು ಆ್ಯಕ್ಟ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದೀರಾ, ಪರ್ಫಾರ್ಮ್ ಮಾಡಿದ್ದೀರಾ, ಅವ್ರು ಸಹ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ಟಿಲ್ ಆ ಆದ್ಯ ಆಡಿಷನಲ್ಲಿ ನೋಡಿದ ಆದ್ಯ ನನಗೆ ಮಿಸ್ ಆಗ್ತದೆ. ಯಾಕೆ? ರೀಸನ್? ಡುಯೇಟ್ ಕೊರಿಯೋಗ್ರಾಫರ್ ಜೊತೆ ಯಾವತ್ತೂ ಮಾಡಿಲ್ವಾ? ಅಲ್ಲ, ಗ್ರೂಪ್ ಎಲ್ಲ ಆ ಥರ ಮಾಡಿದೆಯಲ್ವಾ? ಎಸ್, ಅದು ಸ್ವಲ್ಪ ಏನೋ ನನಗೆ ಮಿಸ್ಸಿಂಗ್ ಥರ ಅನಿಸ್ತಿದೆ ಅಷ್ಟೇ. ಆ ಆಡಿಷನ್ ಮಾಡಬೇಕಿದ್ರೆ ಸರ್ ಬೇಸಿಗೆಗಾಲ ಆಗಿತ್ತು, ಈಗ ಮಳೆಗಾಲ ಅಲ್ಲ, ಸ್ವಲ್ಪ ಥಂಡಿ ಗಿಂಡಿ ಎಲ್ಲ ಆಯ್ತಾ ಅಂತೇಳಿ. ಇಲ್ಲ, ಎಕ್ಸ್ಪ್ರೆಷನ್ ತುಂಬ ಕ್ಯೂಟ್ ಇದೆ, ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ಸ್. ಓಕೆ, ಎಸ್, ಓವರಾಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ
ಇತ್ತು. ಬಿಕಾಸ್ ಪರ್ಫಾರ್ಮೆನ್ಸ್ ನೋಡಿ ಸೆಮಿಫೈನಲ್ಸ್ ಅಲ್ವಾ, ಒಂದಕ್ಕಿಂತ ಒಂದಿದೆ. ಸೊ ಆಗ ನಾವು ಸಹ ಸ್ವಲ್ಪ ಎಫರ್ಟ್ ಹಾಕಿ ಏನಾದರೂ ಸಮಥಿಂಗ್ ನ್ಯೂ ಮಾಡಿ ಬರಬೇಕು. ಓಕೆ, ಇಫ್ ಇನ್ ಕೇಸ್ ಸೆಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ಟು ಸಾಕ್ಷಿ ಮೇಡಮ್. ಆದ್ಯ ಕೊರಿಯೋಗ್ರಾಫರ್ ಹೆಸರೇನು? ವಿತನ್ ಸರ್. ವಿತನ್ ಸರ್. ಅವ್ರು ಪರ್ಫಾರ್ಮ್ ಮಾಡಿರೋರು? ಹರ್ಷಿನಿ ಅಕ್ಕ. ಹರ್ಷಿನಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ಚೆನ್ನಾಗಿ ಸಾಥ್ ಕೊಟ್ಟಿದ್ದೀರಾ ಆದ್ಯಗೆ. ಆ್ಯಂಡ್ ನನಗೆ ಆದ್ಯ ಎಕ್ಸ್ಪ್ರೆಷನ್ಸ್ ಇಂಪ್ರೂವ್ ಆಗಬೇಕು ಆ್ಯಂಡ್ ಫಿನಿಶಿಂಗ್ ಮೇಲೆ ವರ್ಕ್ ಮಾಡಬೇಕು. ಮೂಮೆಂಟ್ಸ್ ಎಲ್ಲ ಫಿನಿಶ್ ಮಾಡಲ್ಲ, ಹಂಗೆ ಓಡಬಾರ್ದು. ಡ್ಯಾನ್ಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಎಂಜಾಯ್. ಸಾಂಗ್ ಸೆಲೆಕ್ಷನ್ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಡಿಫ್ರೆಂಟಾಗಿತ್ತು. ಅಂದರೆ ಯೂಶ್ವಲಾಗಿ ಮಾಡೋದಕ್ಕಿಂತ ಏನೋ ಡಿಫ್ರೆಂಟಾಗಿ ಒಂದು ಬೇರೆ ಸಾಂಗ್ನ ತೊಗೊಂಬಂದು ನನಗೆ ಖುಷಿ ಆಯಿತು ಅದು. ಅದರ್ ದೆನ್ ದ್ಯಾಟ್ ಸುಮಿತ್ ಸರು ಹೇಳ್ದಾಗೆ ನೀವು ವರ್ಕ್ ಮಾಡಬೇಕು ಸ್ವಲ್ಪ. ಸೊ ಈ ಪಾಯಿಂಟ್ಸ್ ಮೇಲೆಲ್ಲ ನೀವು ವರ್ಕ್ ಮಾಡಿದ್ರೆ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ ಆಗ್ಬೋದು. ಇಫ್ ಇನ್ ಕೇಸ್ ನೀವು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಫ್ರಮ್ ಯು. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಆಲ್ ಟು ಸೂರಜ್ ಸನಿಲ್ ಸರ್. ಆದ್ಯ ಹಾಯ್ ಸರ್. ಹಾಯ್. ನಿಮ್ಮ ಕೊರಿಯೋಗ್ರಾಫರ್ ಒಂದು ಸ್ಕ್ರಿಪ್ಟ್ ಮುಖಾಂತರ ಈ ಆ್ಯಕ್ಟ್ನ ಸ್ಟಾರ್ಟ್ ಮಾಡಿರೋದು ವೆಲ್ ಡನ್. ಅದು ನಮಗೆ ತುಂಬ ಹಿಡಿಸ್ತು, ತುಂಬ ಕನ್ವಿನ್ಸಿಂಗ್ ಆಗಿತ್ತು. ಒಂದು ತಾಯಿ ಇಲ್ಲದ ಅಕ್ಕ ತಂಗಿಯರು ಹೇಗಿರ್ತಾರೆ, ತುಂಬ ಲೈವ್ಲಿಯಾಗಿ ಲೈಫ್ನ ತೊಗೊಂಡೋಗ್ತಾರೆ, ಆ ಕಾನ್ಸೆಪ್ಟನ್ನ ತಂದಿರೋದು ಚೆನ್ನಾಗಿತ್ತು. ಇಲ್ಲಿ ಏನಂದರೆ ಡ್ಯಾನ್ಸಲ್ಲಿ ಫ್ಲಿಪ್ಸ್ ಸ್ಟನ್ಸ್ ಹಾಕಿದಾಗ ಅದು ಕ್ಲಾರಿಟಿ ಇರಲಿಲ್ಲ. ಒಂದು ಸೆಕೆಂಡ್, ನಿಮ್ಮ ಕೊರಿಯೋಗ್ರಾಫರ್ ಥಿಂಕ್ ಮಾಡಬೇಕು ಅಂಥ ಸ್ಟನ್ಸ್ ಕೊಟ್ಟಾಗ ಈ ಕಾಸ್ಟ್ಯೂಮ್ ಅದಕ್ಕೆ ಸಪೋರ್ಟಿವ್ ಆಗಿ ಇರುತ್ತಾ ಇಲ್ವಂತ. ಯಾಕೆಂದರೆ ಕಾಸ್ಟ್ಯೂಮಿಂದ ತುಂಬ ಕಡೆ ನಮಗೆ ಸ್ಟೆಪ್ಸ್ ಕ್ಲಾರಿಟಿ ಕಾಣ್ತಾ ಇರಲಿಲ್ಲ. ಸೊ ಕಾಸ್ಟ್ಯೂಮೇ ಇವತ್ತು ಮೇಜರ್ ಮೈನಸ್ ಹೊಡಿತು ಇಲ್ಲಿ. ಸೊ ಇದನ್ನು ವರ್ಕ್ ಮಾಡಿ. ಅದರ್ ದೆನ್ ಇಟ್ಸ್ ಅ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್ ಯು ಬೋತ್. ಓಕೆ, ಥ್ಯಾಂಕ್ ಯು. ಓಕೆ ಆದ್ಯ, ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹಳೆಯ ಆಡಿಷನಲ್ಲಿ ಇದ್ದಂತಹ ಆದ್ಯ, ಮತ್ತು ಫಿನಾಲೆಗೆ ಬಂದರೆ ಅದೇ ಆದ್ಯನ ನೀವು ಕೊರಿಯೋಗ್ರಾಫರ್ಸ್ಗಳು ಕರ್ಕೊಬರ್ತೀರ ಅಂತ ವೆಯ್ಟ್ ಮಾಡ್ತೇವೆ. ಓಕೆ, ಅಂಟಿಲ್ ದನ್ ವಿಶ್ ಯು ಆಲ್ ದ ಬೆಸ್ಟ್. ಹೋಪ್ ವೆಲ್ ರಿಸಲ್ಟ್ ನಮಗೋಸ್ಕರ ಒಳ್ಳೇದೇ ಬರಲಿ ಅಂತ ಹಾರೈಸ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಬ್ಯಾಕ್ ಟು ಬ್ಯಾಕ್ ಪರ್ಫಾರ್ಮೆನ್ಸ್ಗಳನ್ನು ನೋಡಿದ ಮೇಲೆ ಕರ್ನಾಟಕ ಸುಸ್ತಾಗಿ ಹೋಗಿದೆ. ಈ ಸುಸ್ತನ್ನು ಕಡಿಮೆ ಮಾಡಿಕೊಂಡು ಹೊಸ ಹುಮ್ಮಸ್ನೊಂದಿಗೆ ಬರೋದಕ್ಕೆ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆಯಲ್ಲಿ ತೆಗೆದುಕೊಳ್ಳುತ್ತಾ ಇರುವಂಥದ್ದು ಚಿಕ್ಕ ಬ್ರೇಕ್. ಎಲ್ಲೂ ಹೋಗದೇನೆ ಸ್ಪಂದನ ವಾಹಿನಿಯನ್ನು ನೋಡ್ತಾ ಇರಿ. ಕೆಲವೇ ನಿಮಿಷದಲ್ಲಿ ಮತ್ತೆ ನಿಮ್ಮೆದುರಿಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ. ಅಂಟಿಲ್ ದೆನ್ ಟೇಕ್ ಎ ಶಾರ್ಟ್ ಬ್ರೇಕ್.
ಸೊ ವಿರಾಮದ ನಂತರ ಮತ್ತೆ ನಮ್ಮ ಕರ್ನಾಟಕದ ಎಲ್ಲ ಕರುನಾಡಿನ ಕಂದಮ್ಮಗಳಿಗೆ ಪ್ರೀತಿಯ ಸ್ವಾಗತವಂತ ಹೇಳ್ತಾ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ಸ್ಪಂದನ ವಾಹಿನಿ ಅರ್ಪಿಸ್ತಾ ಇರುವಂತಹ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೀಸನ್ 1 ಸೆಮಿಫಿನಾಲೆ ಮಾಸ್ಟರ್ ವಿತ್ ಕಂಟೆಸ್ಟೆಂಟ್ಗಳ ರೌಂಡ್ ನಡೀತಾ ಇದೆ. ಈ ರೌಂಡ್ನ ಜೊತೆಗೆ ನಮ್ಮ ಸಂಪೂರ್ಣ ಕಾರ್ಯದ ಹಿಂದೆ ನಿಂತಿರುವಂತಹ ಶಕ್ತಿ, ದಟ್ ಈಸ್ ಹನ್ಸಿ ಗೋಲ್ಡ್ ಆ್ಯಂಡ್ ಡೈಮಂಡ್ ಆ್ಯಂಡ್ ಸುಧಾ ಜ್ಯುವೆಲರ್ಸ್, ನಮ್ಮ ವೆನ್ಯೂ ಪಾರ್ಟ್ನರ್ ಸೃಷ್ಟಿ ಗಾರ್ಡನ್ ಆ್ಯಂಡ್ ಫಿನಾಲೆ ಪಾರ್ಟ್ನರ್ ಟೋನಿ ಎಸ್ಟೇಟ್, ಜೊತೆಗೆ ನಮ್ಮ ಸಪೋರ್ಟಿಂಗ್ ಪಾರ್ಟ್ನರ್ ಆಗಿ ಜೊತೆಯಾಗ್ತಾ ಇರುವಂಥದ್ದು ಮಂಗಳೂರು PU ಕಾಲೇಜ್ ಹಾಸನ, ನಮ್ಮ ಕಾಸ್ಟ್ಯೂಮ್ ಪಾರ್ಟ್ನರ್ ಆಗಿ ಜೊತೆಯಾಗ್ತಾ ಇರುವಂಥದ್ದು ಕಾಸ್ಟ್ಯೂಮ್ ಕೊಟೇಜ್ ಮಂಗಳೂರು. ಈ ಎಲ್ಲ ಸ್ಪಾನ್ಸರ್ಸ್ಗಳಿಗೆ ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ, ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಯ ಪರವಾಗಿ, ದಟ್ ಈಸ್ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ಸ್ನ ಪರವಾಗಿ ತುಂಬ ಹೃದಯ ಧನ್ಯವಾದ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ಕಂಟೆಸ್ಟೆಂಟನ್ನು ಸ್ವಾಗತಿಸುವಂಥ ಸಮಯ. ಕರ್ನಾಟಕ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಕಂಟೆಸ್ಟೆಂಟ್ ಕರ್ನಾಟಕ ಬೆಸ್ಟ್ ಡಾನ್ಸರ್ಸ್ ಜೂನಿಯರ್ ಸೆಮಿಫಿನಾಲೆ ಗ್ರೂಪ್ನ ಜೊತೆಗೆ ಮಾಸ್ಟರ್ಸ್ಗಳ ಜೊತೆಗೆ ಒಂದು ಜುಗಲ್ಬಂದಿ ಪರ್ಫಾರ್ಮೆನ್ಸನ್ನು ಈ ವಾರದ ಕೊನೆಯಲ್ಲಿ ಮುಕ್ತಾಯಗೊಳಿಸಿದ್ದೇವೆ. ಆದರೆ ಕೊನೆಯ ವಾರದಲ್ಲಿ ಬೆಸ್ಟ್ ಪರ್ಫಾರ್ಮರ್ ಯಾರಾಗ್ತಾರೆ ಎನ್ನುವಂತಹ ಈ 4 ಸ್ಪರ್ಧಿಗಳ ನಡುವೆ ನಡೆದಂತಹ ಜಿದ್ದಾಜಿದ್ದಿನ ಕಾಳಗದಲ್ಲಿ ಕೊನೆಯದಾಗಿ ಈ ಪರ್ಫಾರ್ಮರ್ ಆಫ್ ದಿ ವೀಕ್ ಆಗ್ತಾ ಇರುವಂಥದ್ದು ಈ ವಾರದ ಬೆಸ್ಟ್ ಪರ್ಫಾರ್ಮರ್ಸ್ಗೆ ಮೆಡಲನ್ನು ಕೊಡೋದಕ್ಕೆ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಇರುವಂಥದ್ದು ನಮ್ಮ ಧ್ವನಿಯನ್ನು ತಲುಪಿಸ್ತಾ ಇರುವಂತಹ ವಿಜಯ ಸೌಂಡ್ಸ್ ಆ್ಯಂಡ್ ನಮ್ಮ ಸಂಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ಕರುನಾಡಿಗೆ ತಲುಪಿಸ್ತಾ ಇರುವಂತಹ ಸ್ಪಂದನ ವಾಹಿನಿ ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಅಂಥದ ಮೇಲೆ ನಮ್ಮ ಡೌಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಈ ವಾರದ ಪರ್ಫಾರ್ಮರ್ ಆಫ್ ದಿ ವೀಕ್ ಯಾರು ಅಂತ ಹೇಳಿ. ಈ ಯಕ್ಷ ಪ್ರಶ್ನೆಗೆ ಉತ್ತರ ಒಂದೇ ಒಂದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರಿಗೂ ಕೂಡ ಸ್ವಾಗತ. ಬಿಕಾಸ್ ಕರ್ನಾಟಕಸ್ ಬೆಸ್ಟ್ ಡಾನ್ಸರ್ಸ್ ಏನಾದರೂ ಯಶಸ್ವಿ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನೀವುಗಳೇ ಕಾರಣ. ನಮ್ಮ ಧ್ವನಿ ಕರ್ನಾಟಕದ ಮನೆಗಳನ್ನು ತಲುಪಿದೆ ಅಂತ ಹೇಳಿದರೆ ಅದಕ್ಕೆ ವಿಜಯ ಸೌಂಡ್ಸ್ ಕಾರಣ. ಆ್ಯಂಡ್ ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಎಲ್ಲಿಯೂ ಕೂಡ ಒಂದು ಟೆಕ್ನಿಕಲ್ ಇಶ್ಯೂ ಇಲ್ಲದೇ ಕರ್ನಾಟಕಕ್ಕೆ ರೀಚ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಸ್ಪಂದನ ವಾಹಿನಿ ಕಾರಣ. ನಿಮ್ಮೆಬ್ಬರಿಗೂ ಕೂಡ ನಮ್ಮ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ಕರುನಾಡಿನ ಪರವಾಗಿ ನಲ್ಮೆಯ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ, ಈ ಮೆಡಲ್ ನಿಮ್ಮ ಕೈಯಿಂದ ಕೊಟ್ಟರೆ ಸೂಕ್ತ. ಯಾಕೆ ಅಂತ ಹೇಳಿದರೆ ನಮ್ಮ ಜೊತೆಗೆ ಇಷ್ಟು ಹೊತ್ತುಗಳ ಕಾಲ ಪಯಣವನ್ನು ಬೆಳೆಸಿದ್ದೀರಿ, ಎಷ್ಟು ರೌಂಡ್ಸ್ಗಳ ಕಾಲ ಜೊತೆಯಾಗಿ ನಿಂತಿದ್ದೀರಿ. ಹಾಗಾಗಿ ಮುಂದಿನ ಒಂದೇ ಒಂದು ಪರ್ಫಾರ್ಮೆನ್ಸ್, ಅದು ಫಿನಾಲೆ. ಅವನು ಹೇಳ್ದಂಗೆ ರೊತ್ತ ಬರದಾಗಿದೆ, ಗೀಟ್ ಎಳೆದಾಗಿದೆ, ರೊತ್ತೊಳಗಿರೋದೆಲ್ಲ ನಮ್ಮದೇ ಅಂತಂದಮೇಲೆ ಫೈನಲ್ಲು ಕೂಡ ನಮ್ಮದೇ, ನಾವೇ ಸೆಲೆಬ್ರೇಷನ್ ಮಾಡೋಣ. ಅದಕ್ಕೂ ಬಿಫೋರ್ ಫಿನಾಲೆಗೆ ಹೋಗೋದಕ್ಕಿಂತ ಮುಂಚೆ ಸೆಮಿಫಿನಾಲೆಯ ಲಾಸ್ಟ್ ಕೊನೆಯ ಸುತ್ತಿನ ಕೊನೆಯ ರೌಂಡ್ನ ಪರ್ಫಾರ್ಮರ್ ಆಫ್ ದಿ ವೀಕ್, ದಟ್ ಈಸ್ ಮಾನ್ವಿ ಆ್ಯಂಡ್ ಸನ್ನಿಧಿ ಕುಂಠ. ಅವರ ಕೊರಿಯೋಗ್ರಾಫರ್ಸ್ಗಳು ಕೂಡ ವೇದಿಕೆಯಲ್ಲಿ ಜಾಯ್ನ್ ಆಗಬೇಕು. ಮಾನ್ವಿ ಉಡುಪಿ ಆ್ಯಂಡ್ ಸನ್ನಿಧಿ ಕುಂಠ. ಸೊ ಬರಲಿ ಕರ್ನಾಟಕ ಜೋರಾದ ಚಪ್ಪಾಳೆ ಈ 2 ಟ್ಯಾಲೆಂಟರ್ಸ್ಗಳಿಗೆ. ಬನ್ನಿ ಸರ್, ಒಂದು ಫೋಟೋ ನಮಗೋಸ್ಕರ ಚೆನ್ನೈ ಫ್ರೇಮಲ್ಲಿ ಜಾಯ್ನ್ ಆಗುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು. 2 ಕಂಟೆಸ್ಟೆಂಟ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಕೊನೆಯ ಒಂದು ಸಸ್ಪೆನ್ಸ್ ರಿವೀಲ್ ಮಾಡೋದಿದೆ. ಆ ರಿವೀಲ್ ಏನು ಅಂತ ಹೇಳ್ತೇನೆ. ನಮ್ಮೆಲ್ರಿಗೂ ಕ್ವಶನ್ ಕಾಣ್ತಾ ಇದೆ, ಫಿನಾಲೆಗೆ ಹೋಗೋರು ಯಾರು ಅಂತ ಹೇಳಿ. ಕೆಲವೊಬ್ಬರಿಗೆ ಮೆಡಲ್ ಸಿಕ್ಕಿದೆ, ಕೆಲವೊಬ್ಬರಿಗೆ ಕಾಂಟೆಸ್ಟೆಂಟ್ಗಳು ಎತ್ತಿ ಅಪ್ಪಿ ಮುದ್ದಾಡಿ ಆಗಿದೆ. ಹಾಗಾದರೆ ಇವರಲ್ಲಿ ಬೆಸ್ಟ್ ಗ್ರೂಪ್ ಟ್ರೋಫಿಯನ್ನು ಪಡೆದವರು ಒಂದು ಕಡೆಗಿದ್ರೆ ಆ್ಯಂಡ್ ಮೆಡಲನ್ನು ಪಡೆದವರು ಇನ್ನೊಂದು ಕಡೆಗಿದ್ದಾರೆ ಕಂಟೆಸ್ಟೆಂಟ್ಗಳು. ಇವರೆಲ್ಲರ ನಡುವೆ ಫಿನಾಲೆಗೆ ಹೋಗೋದು ಯಾರು ಅಂತ ಹೇಳಿ ಇನ್ನೂ ಕೂಡ ಡಿಸೈಡ್ ಆಗಲಿಲ್ಲ. ಮೆಡಲ್ ಸಿಕ್ಕಿದವರೆಲ್ಲರೂ ಕೂಡ ಫಿನಾಲೆಗೆ ಹೋಗ್ತೀರಿ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರೈಸ್ ಟ್ರೋಫಿಯನ್ನು ಹಿಡ್ಕೊಂಡವರೆಲ್ಲರೂ ಕೂಡ ಫಿನಾಲೆಗೆ ಬಂದು ನಿಲ್ತೀರಿ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಜರ್ನಿಯನ್ನು, ನಿಮ್ಮ ಈ ಸೆಮಿಫಿನಾಲೆಯ 2 ಪರ್ಫಾರ್ಮೆನ್ಸನ್ನು ಜಡ್ಜ್ ಮಾಡಿ ನಾಳೆ ನಿಮ್ಮಗಳಿಗೆ ನಮ್ಮ ಪ್ರೊಡಕ್ಷನ್ ಟೀಮ್
ಜಡ್ಜ್ಮೆಂಟ್ ಯಾರು ಫೈನಲ್ಗೆ ಬರ್ತೀರಿ ಅಂತ ಹೇಳುತ್ತೆ. ಅದಕ್ಕೆ ಒಂದು ಸೂಕ್ತವಾದಂತಹ ಕಾರಣವನ್ನು ನಮ್ಮ 3 ಜನ ನಿರ್ಣಾಯಕರು ದಯವಿಟ್ಟು ಸ್ಟೇಜಿಗೆ ಬಂದು ಒಂದು ಫ್ಯೂ ವರ್ಡ್ಸ್ ಸೆಮಿಫಿನಾಲೆಯನ್ನು ಮುಗಿಸಿದ್ದೇವೆ. ಫಿನಾಲೆಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ಆ ಸಿದ್ಧತೆಗೆ ನಮ್ಮ ಕಂಟೆಸ್ಟೆಂಟ್ಗಳಿಗೆ ಒಂದು ಸಣ್ಣ ಕ್ಲೂ ಅನ್ನ ಕೊಡಬೇಕಾಗಿ ಸೂರಜ್ ಸನಿಲ್ ಸರ್, ಸುಮಿತ್ ಅಮೀನ್ ಸರ್ ಅಂಡ್ ಸಾಕ್ಷಿ ದಯವಿಟ್ಟು ವೇದಿಕೆಗೆ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸೊ ಎಲ್ಲರ ಕೈಗಳಿಂದ ಜೋರಾದ ಚಪ್ಪಾಳೆಯಲ್ಲಿ ಕರ್ನಾಡು ಮೆಚ್ಚುವಂತಹ ನಿರ್ಣಯ. ರೌಂಡ್ 1 ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿಯ ಎಲ್ಲ ಡ್ಯಾನ್ಸರ್ಸ್ಗಳು ಜಡ್ಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಂತರ ಸಿಟಿ ಆಡಿಷನ್ ಮುಗಿದ ಮೇಲೆ ರೌಂಡ್ 1 ಮಹಾಯುದ್ಧ ಸೆಮಿಫಿನಾಲೆ ತನಕ ನಮ್ಮ ತ್ರಿಮೂರ್ತಿಗಳು ಒಂದು ಹಂಸಕ್ಷರವಾದಂತಹ ನಿರ್ಣಯದೊಂದಿಗೆ ಆ ನಿರ್ಣಯದ ಸ್ಥಾನಕ್ಕೆ ಸೂಕ್ತವಾದಂತಹ ಬೆಲೆಯನ್ನು ತಂದಿಟ್ಟಿದ್ದೀರಿ. ಸೊ ಹಾಗಾಗಿ ಆ ಕಂಟೆಸ್ಟೆಂಟ್ಗಳು ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏನಿರ್ಬೋದು, ಏನಾಗಿರ್ಬೋದು, ಬಿಕಾಸ್ ಜಡ್ಜ್ಮೆಂಟ್ ಯಾವ ಬೇಸಲ್ಲಿ ಫಿನಾಲೆ ತನಕ ನಾವು ಹೋಗ್ಬೋದು ಅಂತ ಹೇಳಿ. ಹಾಗಾಗಿ ಇಲ್ಲಿಂದ ನಾವು ಹೋಗೋದಕ್ಕಿಂತ ಮುಂಚೆ ನೀವು ಒಂದು ಸಣ್ಣ ಹೋಪನ್ನು ತುಂಬಿಸೋದಕ್ಕೆ ನಾನು ಜಡ್ಜಸನ್ನು ವೇದಿಕೆ ಮೇಲೆ ಕರೆದಿದ್ದೇನೆ. ಹಾಗಾಗಿ 2 ನಿಮಿಷ ನೀವು ಮಾತುಗಳನ್ನು ಕೇಳಿದರೆ ನಿಮ್ಮ ಫಿನಾಲೆಯ ಜಡ್ಜ್ಮೆಂಟಿಗೆ ಒಂದು ಸಣ್ಣ ಕ್ಲೂ ಸಿಗುತ್ತೆ. ಹಾಗಾಗಿ ಆ ಕ್ಲೂವನ್ನು ಕೊಡೋದಕ್ಕೆ ಸೂರಜ್ ಸನಿಲ್ ಸರ್ ದಯವಿಟ್ಟು ಸ್ಟೇಜಲ್ಲಿ ಜಾಯ್ನ್ ಆಗಬೇಕು. ಅದಕ್ಕೂ ಸುಮಿತ್ ಸರ್, ಫಿನಾಲೆಗೆ ಹೋಗೋದಕ್ಕೆ ಒಂದು ರೋಡ್ ಮ್ಯಾಪ್ ರೆಡಿ ಇದೆ, ಸೆಮಿಫಿನಾಲೆ ಮುಗಿದಿದೆ, ಏನು ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್ ಸೆಮಿಫೈನಲ್ಸ್ ಬಗ್ಗೆ ಮಾತಾಡುವ. ಗ್ರೂಪ್ ರೌಂಡ್ ಆಗಲಿ ಅಲ್ಲ ಡಿವೇಟ್ ರೌಂಡ್ ಆಗಲಿ ತುಂಬಾ ಎಫರ್ಟ್ ಹಾಕ್ತೀರಾ. ಕೊರಿಯೋಗ್ರಾಫರ್ ಆಗಲಿ, ಕಂಟೆಸ್ಟೆಂಟ್ ಆಗಲಿ, ಪ್ಯಾರೆಂಟ್ಸ್ ಆಗಲಿ, ಎಲ್ಲರೂ ಯಾರೆಲ್ಲ ಇನ್ವಾಲ್ವ್ ಇದ್ದೀರಾ ಎಲ್ಲರೂ ಲೆವೆಲನ್ನು ತುಂಬ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದೀರಾ. ಸೊ ಅದನ್ನು ಮೇಂಟೈನ್ ಮಾಡಿ ಫೈನಲ್ಸಲ್ಲಿ ಇನ್ನು ಈ ಶೋಗೆ ವ್ಯಾಲ್ಯೂ ಕೊಡಿ. ನಿಮ್ಮ ಕೊರಿಯೋಗ್ರಾಫರ್ ಮುಖಾಂತರ ಆಗಲಿ, ನಿಮ್ಮ ಎಫರ್ಟ್ ಮುಖಾಂತರ ಆಗಲಿ ಅಷ್ಟೇ ಹೇಳ್ತಿದ್ದೇನೆ. ಟಫ್ ಇದೆ ಕಾಂಪಿಟೇಷನ್, ಈಸಿ ಅಂತ ಪ್ಲೀಸ್ ಅನಿಸ್ಬೇಡಿ, ಸೀರಿಯಸ್ ಆಗಿ ತಗೊಳ್ಳಿ, ಇನ್ನು ಚೆನ್ನಾಗಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್ ಈಗಲೇ ಫಾರ್ ದ ಫೈನಲ್ಸ್. ಥ್ಯಾಂಕ್ ಯು. ಸೊ ಈಗಾಗಲೇ ನಾವು ಎಲ್ಲ ಪರ್ಫಾರ್ಮೆನ್ಸ್ನ ನೋಡಿದ್ದೀವಿ. 2 ರೌಂಡ್ ಗ್ರೂಪ್ ಹಾಗೂ ಸೋಲೋ, 2ರಲ್ಲೂ ಕಂಟೆಸ್ಟೆಂಟ್ಸ್ ಆಗಿರ್ಬೋದು, ನಮ್ಮ ಕೊರಿಯೋಗ್ರಾಫರ್ಸ್ ಹೊಸ ಕ್ರಿಯೇಟಿವ್ ಐಡಿಯಾಸ್ನ ತೊಗೊಂಬಂದು ಹೊಸ ಡಾನ್ಸ್ ಫಾರ್ಮ್ಸ್ನ ನಮ್ಮ ಮುಂದೆ ತಂದು ಇಡೀ ಕರ್ನಾಟಕಾಸ್ ಬೆಸ್ಟ್ ಡಾನ್ಸರ್ನ ಇನ್ನೊಂದು ಮಟ್ಟಕ್ಕೆ ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರು ಇಲ್ಲಿ ವರ್ಕ್ ಮಾಡೋ ಒಬ್ಬ ಟೆಕ್ನಿಷಿಯನಿಂದ ಹಿಡಿದು ಕೊರಿಯೋಗ್ರಾಫರಿಂದ ಹಿಡಿದು ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರ ಪ್ರತಿಯೊಬ್ಬರ ಶ್ರಮ ಕೂಡ ಇದರಲ್ಲಿದೆ. ಸೊ ಎಲ್ಲರ ಎಫರ್ಟ್ಸ್ ತುಂಬಾ ಇದೆ ಈ ಕಾರ್ಯಕ್ರಮನ ಇನ್ನೊಂದು ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ. ಸೊ ಫಿನಾಲೆಗೆ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ ಅವರೆಲ್ಲ ಕಾಂಪಿಟೇಷನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಇದರಲ್ಲಿ ಏನು ಪ್ರಿಪೇರ್ ಆಗಬೇಕು, ನಾವು ಏನನ್ನು ಹೇಳಿದ್ದೀವಿ ಅದ್ರ ಮೇಲೆ ವರ್ಕ್ ಮಾಡಿ ಬರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಸ್ ಬಗ್ಗೆ ಹೇಳಬೇಕಂದ್ರೆ ಒಂದು 5-5.5 ವರ್ಷದಿಂದ ನಾನು ಬೇರೆ ಚಾನಲಲ್ಲಿ ಬೇರೆ ರಿಯಾಲಿಟಿ ಶೋ ಜಡ್ಜ್ ಮಾಡ್ತಿದ್ದೇನೆ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಟ್ಯಾಲೆಂಟ್ಸ್ ಕಾಣಲಿಕ್ಕೆ ಸಿಕ್ತು. ಆ್ಯಂಡ್ ಎಲ್ಲರೂ ಸೆಮಿಫಿನಾಲಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ನಿಮ್ಮ ಎಫರ್ಟ್ಸಿಗೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕನ್ನೋ ಒಂದು ಉದ್ದೇಶಕ್ಕೆ. ಯಾಕೆಂದರೆ ಇವತ್ತು 20 ಜನ ಕಂಟೆಸ್ಟೆಂಟ್ಸ್ ಸೆಮಿಫಿನಾಲೆಯಲ್ಲಿ ಇದ್ದರು. ಸೊ ರೌಂಡ್ 1 ಮತ್ತು ರೌಂಡ್ 2 ತೊಗೊಂಡಾಗ ಗ್ರೂಪ್ ಪ್ಲಸ್ ಡ್ಯುಯೆಟ್ ತೊಗೊಂಡಾಗ 40 ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಾವು 40 ಪರ್ಫಾರ್ಮೆನ್ಸ್ ಬಗ್ಗೆ ಒಂದೇ ನಿಮಿಷದಲ್ಲಿ ಜಡ್ಜ್ಮೆಂಟ್ ಕೊಡೋದು ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಒತ್ತು ಕೊಟ್ಟು ಇದರ ಬಗ್ಗೆ ನಾವು ಕೂತು 40 ಪರ್ಫಾರ್ಮೆನ್ಸ್ನ ರೀಕಲೆಕ್ಟ್ ಮಾಡಿ ಅದರಲ್ಲಿ ನಾವು ಟಾಪ್ ಐ ಥಿಂಕ್ ಇನ್ನೂ ಡಿಸೈಡ್ ಆಗಲಿಲ್ಲ ಎಷ್ಟು ಜನ ಬೆಸ್ಟ್ ಇರ್ತಾರೆ ಅವರಿಗೆ ಒಂದು ಫಿನಾಲೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವಕಾಶಕ್ಕೆ ನಾವು ಈ ರಿಸಲ್ಟ್ನ ಮತ್ತೆ ಅನೌನ್ಸ್ ಮಾಡ್ತಿದ್ದೇವೆ. ಸೊ ಇದಕ್ಕೆ ನಮ್ಮ ಟೆಕ್ನಿಕಲ್ ಟೀಮ್ ಪ್ಲಸ್ ನಾವು ಜಡ್ಜಸ್ ಮತ್ತು ಪರ್ಫಾರ್ಮೆನ್ಸಸ್ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಈ 40 ಅಂದರೆ 20 ಗ್ರೂಪ್ ಪರ್ಫಾರ್ಮೆನ್ಸಸ್ ಆ್ಯಂಡ್ 20 ಡ್ಯುಯೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಕನ್ಸಿಡರ್ ಮಾಡಿ ನಿಮಗೆ ರಿಸಲ್ಟನ್ನು ನಾಳೆ ಒಳಗೆ ತಿಳಿಸ್ಲಿಕ್ಕಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೋಆಪ್ರೇಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀವಿ. ಸೊ ಇದು ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ ಹಾಗೆಯೇ ಸ್ಪಂದನ ವಾಹಿನಿ ಅರ್ಪಿಸುವಂತಹ
ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಜೂನಿಯರ್ ಸೆಮಿಫಿನಾಲೆ ಮುಕ್ತಾಯ ಆಯಿತು. ಸೊ ಇನ್ನೇನಿದ್ರು ಕೂಡ ನಮ್ಮೆಲ್ಲರ ಹಾರ್ಟ್ ಬೀಟ್ ಹೈ ಆಗ್ತಾ ಇದೆ. ಸೊ ಫಿನಾಲೆ ಟೈಮ್ ಹೋಗ್ತಾರೆ. ಫಿನಾಲೆಯ ಮಹಾಸಮರದ ಮಹಾ ಗ್ರೌಂಡಿಗೆ ಹೋಗಿ ಅಲ್ಲಿ ಅವರ ಕೀರ್ತಿ ಪತಾಕೆಯ ಧ್ವಜವನ್ನು ಇಡ್ತಾರೆ. ಕಾಣುತ್ತೇನೆ ಸೆಮಿಫಿನಾಲ್ ಹೆಂಗ ಮುಗೀತು ಅಂತಾನೆ ಗೊತ್ತಾಯ್ತು. ನಮ್ಮ ಫೈನಲಿಸ್ಟ್ ಕೂಡ ನಮಗೆ ಸಿಕ್ಕಾಯ್ತು. ಇನ್ನೇನಿದ್ರು ಅವರ ಪರ್ಫಾರ್ಮೆನ್ಸ್ ಅನ್ನು ನಾವು ಫಿನಾಲೆಯ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಇದ್ದೇವೆ. ಫಸ್ಟ್ ಆಫ್ ಆಲ್ ಯಾರೆಲ್ಲ ಫಿನಾಲೆಗೆ ಹೋಗಿದ್ದೀರಾ ನಿಮ್ಗೆಲ್ರಿಗೂ ಕೂಡ ನಮ್ಮ ಕಡೆಯಿಂದ ವೆರಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಡೆಫಿನೆಟ್ಲಿ ಫಿನಾಲೆಯ ವೇದಿಕೆಗೂ ಕೂಡ ನಿಮ್ಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಅಂಡ್ ಯಾರೆಲ್ಲ ಸೆಮಿಫಿನಾಲೆಯಿಂದ ನಮ್ಮನ್ನ ಬಿಟ್ಟು ತೆರಳುತ್ತಾ ಇದ್ದೀರೋ ನಿಮ್ಮ ಮುಂದಿನ ಫ್ಯೂಚರ್ನ ಜರ್ನಿಗೂ ಕೂಡ ನಮ್ಮ ಕರ್ನಾಟಕಸ್ ಬೆಸ್ಟ್ ಡ್ಯಾನ್ಸರ್ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಆ್ಯಂಡ್ ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ ವಿಶ್ ಯು ಆಲ್ ದ ಬೆಸ್ಟ್. ಇನ್ನಷ್ಟು ದೊಡ್ಡ ಸಕ್ಸಸ್, ಇನ್ನಷ್ಟು ದೊಡ್ಡ ವೇದಿಕೆ ನಿಮ್ಮನ್ನು ಕೂಡಿಕೊಳ್ಳಿ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗಲಿ ಅಂತ ಹಾರೈಸಿಕೊಳ್ತಾ ಸೆಮಿಫಿನಾಲೆಗೆ ಗುಡ್ ಬೈ ಹೇಳ್ತಾ ಫಿನಾಲೆಗೆ ಮತ್ತೆ ಕರ್ನಾಟಕ ಮೀಟ್ ಆಗೋಣ. ಸೌಮ್ಯ ಮತ್ತೆ ಬರ್ತಾಳೆ, ಮತ್ತೆ ನಿಮ್ಮೊಂದಿಗೆ ಬರ್ತೇವೆ. ಫಿನಾಲೆಯ ವೇದಿಕೆಯಲ್ಲಿ ನಾನು ಇರ್ತೇನೆ, ಹಾಗೆಯೇ ನಾಗರಾಜ್, ನಮ್ಮ ಜಡ್ಜಸ್ ಎಲ್ಲ ಕೂಡ ನಾವೆಲ್ಲರೂ ಕೂಡ ಸ್ಪೆಷಲ್ ಗೆಸ್ಟ್ಗಳ ಜೊತೆ ನಿಮ್ಮೆಲ್ಲರನ್ನು ಕೂಡ ಫಿನಾಲೆಯ ವೇದಿಕೆಯಲ್ಲಿ ನೋಡ್ತೇವೆ. ಅಲ್ಲಿ ತನಕ ನೋಡ್ತಾ ಆದ್ರೆ ಅಲ್ಲಿಯ ತನಕ ನಮ್ಮ ಜೊತೆಗೆ ನಿಂತಹ ಹನ್ಸಿ ಗೋಲ್ಡ್ ಅಂಡ್ ಡೈಮಂಡ್, ಸುಧಾ ಜ್ಯುವೆಲರ್ಸ್, ಹಾಗೇನೆ ಟೋನಿ ಎಸ್ಟೇಟ್, ಸೃಷ್ಟಿ ಗಾರ್ಡನ್ಸ್, ವಿಜಯ ಸೌಂಡ್ಸ್ ಅಂಡ್ ಲೈಟ್ಸ್ ಆಗಿರ್ಬೋದು, ಅಂಡ್ ನಮ್ಮ ಕಾಸ್ಟ್ಯೂಮ್ ಪಾರ್ಟ್ನರ್ಸ್ಗಳಾಗಿರುವಂತಹ ಕಾಸ್ಟ್ಯೂಮ್ ಕಾಟೇಜ್ ಅಂಡ್ ಪಬ್ಲಿಸಿಟಿ ಪಾರ್ಟ್ನರ್ಸ್ ಆಗಿರುವಂತಹ ಮಂಗಳೂರು PU ಕಾಲೇಜ್ ಹಾಸನ, ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃದಯದ ಧನ್ಯವಾದಗಳು. Until then, take care. Bye.